ಕಾಂಗ್ರೆಸ್ ಮತ್ತು ಎಲ್ಲ ಮುಂಚೂಣಿ ಘಟಕಗಳ ಸಹಕಾರದೊಂದಿಗೆ ಈ ಕೋವಿಡಿನ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಒಂದು ಬಡ ಮತ್ತು ಕಷ್ಟದಲ್ಲಿರುವವರಿಗೆ ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಂಡು ಎಲ್ಲ ದಾನಿಗಳನ್ನು ಮತ್ತು ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ, ನಾವು ಒಂದು ಸಲ ರಾಜೀವ್ ಗಾಂಧಿ ಪುಣ್ಯತಿಥಿ ಕೂಡ ಆಹಾರ ಫಲಾನುಭವಿ ಕಿಟ್ಗಳನ್ನು ವಿತರಿಸಿದ್ದೇವೆ. ಅದಲ್ಲದೆ ನಮ್ಮಲ್ಲಿ ಬಂದಂಥ ಎಲ್ಲ ಅರ್ಹ ಬಡವರಿಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಾಗ ಸ್ಪಂದನೆ ಮಾಡಿ ಅವರಿಗೆ ತಮ್ಮಿಂದಾದಂಥ ಸಹಾಯವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಾಡ್ತಾ ಬಂದಿದೆ. ನಿಮಗೆಲ್ಲ ಗೊತ್ತಿರುವಂತೆ ಈ ದೇಶದಲ್ಲಿ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ. ಸರ್ಕಾರ ಎಲ್ಲ ಹಂತದಲ್ಲಿ ಕೂಡ ಫೇಲ್ಯೂರ್ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವು ಈ ಬಾರಿ ನೀವು ನೋಡಿದರೆ ಕೋವಿಡ್ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷ ಸದಾ ರಾತ್ರಿ ಹಗಲೆನ್ನದೆ ರೋಗಿಗಳನ್ನು ಸ್ಪಂದಿಸಿ ಆಸ್ಪತ್ರೆಗೆ ಸಾಗಿಸುವ ಆಂಬ್ಯುಲೆನ್ಸ್ ಸೇವೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸದಾ ಜನರೊಂದಿಗೆ ಬೆರೆತು ಕೆಲಸ ಮಾಡಿದ್ದಾರೆ. ನಮಗೆ ಬಹಳ ಹೆಮ್ಮೆಯಾಗಿದೆ. ಇವತ್ತು ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಮುಸ್ತಫಾ ಹರೇಕಳರವರಿಗೆ ಸ್ವಾಗತವನ್ನು ಮಾಡಿಕೊಂಡು, ನಮ್ಮ ಮೋನಾಕ ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಿಗೆ ಸ್ವಾಗತ ಮಾಡಿಕೊಂಡು, ಸದಾ ನಮಗೆ ದಾನ ರೂಪದಲ್ಲಿ ನೆರವಾಗುವ ನಮ್ಮ ಆರ್ ಕೆ ಅಜೀಜ್ ಕಾಂಗ್ರೆಸ್ಸಿನ ಒಬ್ಬ ಯುವ ಚೈತನ್ಯ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಮಾಡಿಕೊಂಡು, ಪುರುಷೋತ್ತಮ ಅಂಚಲ್ ನಮ್ಮ ಖಜಾಂಜಿ ಅವರಿಗೂ ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಗಳು ಕೂಡ ನಾವು ಯಾವತ್ತು ಯಾವ ಕಾರ್ಯಕ್ರಮವನ್ನು ಮಾಡಿದಾಗ ಕೂಡ ನಮಗೆ ಸಹಾಯ ಮಾಡುವಂಥ ಇಕ್ಬಾಲ್ ಸಾಮೂಹಿಕ ಅವರು ನಮ್ಮೊಂದಿಗಿದ್ದಾರೆ. ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಫಿರೋಜ್ ಮಲಾಲ್ರವರು, ನಮ್ಮ ರವಿರಾಜ್ ಶೆಟ್ಟಿ ಅವರು, ನಮ್ಮ ಸುಧಾಕರ್ ಭಟ್ರು, ನಜರ್ ಶಾರ್ ಅವರು, ಶೇಖ್ ರವರು, ಜಮಾಲ್, ನಮ್ಮ ಸಿದ್ದೀಕ್ ಇಂಟಕ್ಕಿನ ಗೋಪಾಲ್, ನಮ್ಮ ಮುನೀರ್, ನಮ್ಮ ಗೋಪಾಲ್ ತಚ್ಚಾನಿ, ಜಬ್ಬಾರ್ ಬೋಳಿಯಾರ್, ದೀಪಕ್, ನಮ್ಮ ಮನ್ಸೂರ್ ಅವರು, ಇಂಟಕ್ಕಿನ ಸಿರಾಜಿರವರು, ಹಾಗೆ ಮಹಿಳಾ ಘಟಕದ ಮುಂಚೂಣಿ ನಮಗೆ ಬಹಳ ಸಹಾಯ ಮಾಡಿದಂಥ ಮಹಿಳಾ ಘಟಕದ ದೇವಕಿ ಉಳ್ಳಾಲ್ರವರು ಮತ್ತು ಅವರ ತಂಡ, ಹಾಗೆ ಬಂದಿರುವಂಥ ನಿಮಗೆ ಎಲ್ಲರಿಗೂ ಸ್ವಾಗತ. ಪದ್ಮನಾಭ ಗಟ್ಟಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ಎಲ್ಲ ದೇವಣ್ಣ ಶೆಟ್ಟಿ ಕೊನಾಜಿ ಗ್ರಾಮ ಸಮಿತಿ ಅಧ್ಯಕ್ಷರು, ಮುಸ್ತಫಾರಗಳಾಗಿದೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡಿಕೊಂಡು, ಬಹುಶಃ ಯಾರ ಹೆಸರನ್ನು ಕೂಡ ಬಿಟ್ಟು ಹೋಗಿದ್ದರೆ ಬಹುಶಃ ಇದು ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲದಿದ್ದರೂ ಕೂಡ ಕಾಂಗ್ರೆಸ್ಸಿನ ನಾಸಿರ್ ಸಾಮಣಿಗೆ ನಮ್ಮ ಯುವ ಕಾಂಗ್ರೆಸ್ ಮುಖಂಡ ಅವರಿಗೂ ಸ್ವಾಗತವನ್ನು ಮಾಡಿಕೊಂಡು, ಇದು ಬಹುಶಃ ನಮಗೆ ಹಲವಾರು ದಾನಿಗಳು ಸಹಾಯ ಮಾಡಿದ್ದಾರೆ. ನಾನು ಅವರ ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಮತ್ತೆ ಅಧ್ಯಕ್ಷರು ಹೇಳ್ತಾರೆ. ಬಹುಶಃ ನಾವೊಂದು ಫೋನ್ ಕಾಲ್ ಮಾಡಿದಾಗ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಅಲ್ಲದವರು ಮತ್ತು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಾಯ ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಮಗೆ ಅಂತರಾಳದ ಅಭಿನಂದನೆ, ಧನ್ಯವಾದವನ್ನು ನಡೆಸಿಕೊಂಡು ನಿಮಗೆಲ್ಲರಿಗೂ ಸ್ವಾಗತವನ್ನು ಮಾಡಿಕೊಂಡು ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಕೊರೋನಾ ಈ ಒಂದು ದೃಷ್ಟಿಯಿಂದ ನಾವು ಈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಒಂದು 14 ಗ್ರಾಮಕ್ಕೆ ನಾವೊಂದು ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಇದು ಭಾರಿ ಸಂಕಷ್ಟದ ಒಂದು ಸಮಯ. ಈ ಒಂದು ಜಗತ್ತಿನಲ್ಲಿ ಇದು ಕೊರೋನಾ ಮತ್ತು ಹಾಗೆ ಭಾರತದಲ್ಲಿ ಸಹ ಇದು ದೊಡ್ಡ ರೀತಿಯ ಒಂದು ನಮ್ಮ ಸಂಚಲನವನ್ನು ಮಾಡಿದೆ. ನಮಗೆ ಜನರ ಒಂದು ಜೀವನದ ಶೈಲಿ ಬದಲಾಗಿದೆ, ಅಂತಹ ಪರಿಸ್ಥಿತಿ ಬಂದೋಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪುನಃ 1 ತಿಂಗಳ ಒಂದು ಲಾಕ್ಡೌನ್ ಘೋಷಣೆ ಮಾಡಿದೆ. ಯಾರಿಗೂ ಕೆಲಸ ಇಲ್ಲ. ಆದ ಕಾರಣ ನಾವು ನಮ್ಮ ಈ ಕ್ಷೇತ್ರದ ಶಾಸಕರಾದ ಯುಟಿಕಾದಾರ್ ಅವರು ಹಾಗೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಹಾಗೆ ಎಲ್ಲ ನಮ್ಮ ಘಟಕದ ಮುಂಚಿನ ಘಟಕ ಎಲ್ಲರ ಸಹಕಾರದಿಂದ ನಾವು ಅಬ್ದುಲ್ ರಹಮಾನ್ ಹೇಳಿದಾಗೆ ಎಲ್ಲ ಒಂದು ಈ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇಲ್ಲ, ಆ ವ್ಯವಸ್ಥೆ ಇರಲಿಲ್ಲ, ಅದಕ್ಕೆ ಅವರಿಗೆ ಬೆಡ್ ಕೊಡುವ ಮತ್ತು ಇದು ಎಲ್ಲ ಏನು ಅಲ್ಲಿ ಕೊರತೆ ಇದೆ ಅದಕ್ಕೆ ನಮ್ಮಲ್ಲಿ ಸ್ಪಂದಿಸಿದಾಗ ಒಂದು ಯುಟಿಕೆ ತಂಡವನ್ನು ರಚನೆ ಮಾಡಿದ್ದೇವೆ. ಹಾಗೆ ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಹೆಲ್ಪ್ಲೈನ್ ಮಾಡಿದ್ದೇವೆ. ಹಾಗೆ ಯುವ ಕಾಂಗ್ರೆಸ್ ಮುಖಾಂತರ ಸಹ ಈ ಒಂದು ಸಮಿತಿಯನ್ನು ಮಾಡಿಕೊಂಡು ಏನು ಕಷ್ಟದಲ್ಲಿ ನಮಗೆ ಇದು ಮಾಡಿದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿನಿಂದ ಮುಖಾಂತರ ನಾವು ಒಂದು ಈ ಇಡೀ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಈ ಕೊರೋನಾದ ಇದಕ್ಕೆ ಕಷ್ಟದಲ್ಲಿ ಯಾರಿದ್ದಾರೆ ಸ್ಪಂದನೆ ಮಾಡಿಕೊಂಡು ಹೋಗ್ತಾ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾವು ಒಂದು ಈ
ಈ ಲಸಿಕೆ ಕೊಟ್ಟ ನಂತರ ಯುವ ಕಾಂಗ್ರೆಸ್ 84 ದಿವಸ ಇದು ಕೊಡಲಿಕ್ಕೆ ಆಗುವುದಿಲ್ಲ, ಯಾರಿಗೆ ಬ್ಲಡ್ ಕೊಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಪೂರ್ವಭಾವಿಯಾಗಿ ರಕ್ತದಾನ ಇದು ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಮೊನ್ನೆ ನಾವು ಒಂದು ಇದು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಘಟಕಗಳು ಸೇರಿಕೊಂಡು ನಾವು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಮುಂದಕ್ಕೆ ನಮ್ಮ ಯುವ ಕಾಂಗ್ರೆಸ್ಸಿನ ವತಿಯಿಂದ ಸಹ 20 ತಾರೀಕಿಗೆ ರಕ್ತದಾನ ಶಿಬಿರ ನಡೀತಿದೆ. ಹಾಗೆ ಅನೇಕ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಒಂದು ನಮ್ಮ ಕಷ್ಟದಲ್ಲಿದ್ದ ಒಂದು ಬಡವರಿಗೆ ನಾವು ಒಂದು ಕಿಟ್ಟನ್ನು ನಮ್ಮ ಕಿಂಚಿತ್ ಸೇವೆ, ಇದು ದೊಡ್ಡ ಅಲಿಲ ಸೇವೆ ನಮ್ಮದು, ನಾವು ಇದನ್ನು ಇಲ್ಲೊಂದು ಕೊಡ್ತಾ ಇದ್ದೇವೆ. ಕಷ್ಟದಲ್ಲಿ ಒಂದು ಪ್ರಾಯದವರಿದ್ದಾರೆ, ಅವರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಅಂಥವರಿಗೆ ನಾವು ಒಂದು ಹುಡುಕಿಕೊಂಡು ಇಟ್ಕೊಂಡು ಕೊಡ್ತಾ ಇದ್ದೇವೆ. ಪ್ರತಿ ಗ್ರಾಮಕ್ಕೂ ಒಂದು ಕಷ್ಟದಲ್ಲಿರುವ ಗ್ರಾಮ ಸಮಿತಿಯ ಅಧ್ಯಕ್ಷರ ಮುಖಾಂತರ ಇದನ್ನು ಮುಟ್ಟಿಸ್ತೇವೆ. ಮತ್ತು ಇಲ್ಲಿ ಬಂದವರಿಗೆಲ್ಲ ಇದು ನಾವು ಇದನ್ನು ಕೊಡುವ ವ್ಯವಸ್ಥೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗೆ ಇದಕ್ಕೆ ನಮಗೆ ಅನೇಕ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಯೂತ್ ಎಲ್ಲ ನಮ್ಮ ಸಹಕಾರ ಮಾಡಿದ್ದಾರೆ. ಮೋನಾಕನವರಿರಲಿ, ಮತ್ತು ನಮ್ಮ ಅಜೀಜ್ನವರಿರಲಿ, ಅಂಚನ್ರವರಿರಲಿ, ದೇವಕಿ ನಮ್ಮ ಮಹಿಳಾ ಅಧ್ಯಕ್ಷರು, ದೀಪಕ್ನವರು, ಹಾಗೆ ನಮ್ಮ ಸಿದ್ದಿಕಿ ಉಚ್ಚಿಲರವರು, ಸುರೇಶ್ ಭಟ್ನಗರ್ ಅವರು, ಅಬ್ದುಲ್ ರಹಮಾನ್ ಕೋಟ್ಜಲ್ರವರು, ಇಬ್ರಾಹಿಂ ಕೋಟ್ಜಲ್ರವರು, ಹಾಗೆ ಸೂಪಿ ಕುಂಜಿ ಅವರು, ಹಾಗೆ ನಮ್ಮ ಸುಧಾಕರ್ ಭಟ್ರವರು, ಇಕ್ಬಾಲ್ ರವರು, ಹಾಗೆ ನಮ್ಮ ಜಮಾಲುದ್ದೀನ್ ಕೊಟ್ಟಕಾರ, ತಾಜುದ್ದೀನ್, ರವಿರಾಜ್ ಶೆಟ್ಟಿ ನಮ್ಮದು, ಮತ್ತು ಕೃಷ್ಣ ಶೆಟ್ಟಿ ನಮ್ಮ ಕೃಷ್ಣ ಶೆಟ್ಟಿ ಅವರು, ನಜರ್ ಅವರು, ಮತ್ತು ಸೌಕತ್ ಅಲಿ ಅವರು, ಮತ್ತು ಇನ್ನು ಸುರೇಶ್ ಭಟ್ ಆಯ್ತು. ಎಲ್ಲ ನಾವು ಒಂದು ಮತ್ತೆ ನಮ್ಮ ಇಂಟ್ರಾಕ್ ಸಹಕಾರ ಇದೆ ನಮಗೆ. ಹರೀಶ್ ಸಿದ್ದಿಕಿ ಇರಬಹುದು, ಎಲ್ಲವರ ಒಂದು ತಂಡ ಸಹ ನಮಗೆ ಸಹಕಾರವನ್ನು ಮಾಡಿದೆ. ಮತ್ತು ಎಲ್ಲ ಘಟಕಗಳು ಮತ್ತು ಯೂತ್ ನಮಗೆ ಸಹಕಾರ ಮಾಡಿದೆ. ಮತ್ತು ನಮ್ಮ ನಜೀರ್ ಮಧುಪಾಡಿ ಅವರು ಸಹ ನಮಗೆ ಸಹಾಯಹಸ್ತವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಇಷ್ಟೆಲ್ಲ ಸೇರಿಕೊಂಡು ಬಿಟ್ಟು ಹೋದರೆ ಕ್ಷಮಿಸಬೇಕು. ನಮ್ಮ ಇದರಲ್ಲಿ ಇನ್ನೂ ಸಹ ಕೆಲವು ತುಂಬ ದಾನಿಗಳು ನಮ್ಗೆ ಕೆಲಸ ಮಾಡಿದ್ದಾರೆ. ಆದ ಕಾರಣ ನಾವು ಈ ಒಂದು ಕಿಟ್ನ ಮುಂದಿನ ದಿನಗಳಲ್ಲೂ ಸಹ ಹಾಗೆ ನಾವು ಈ ಕಷ್ಟದಲ್ಲಿ 21 ತಾರೀಕಿನವರೆಗೆ ನಮ್ಮ ಲಾಕ್ಡೌನ್ ಮುಂದುವರಿಸಿದ್ದಾರೆ. ಆದ ಕಾರಣ 21 ಎಷ್ಟು ಲಾಕ್ಡೌನ್ ಎಷ್ಟು ಮುಂದುವರಿಯುತ್ತದೆ ಅಷ್ಟರವರೆಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಯುಟಿಕಾದ ನಮ್ಮ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಯುಟಿಕಾದವರ ಸಹಾಯ ಹಸ್ತ ಇದೆ. ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.